ಯುವಶಕ್ತಿ ಸೇವಾ ಪಥದ ವತಿಯಿಂದ ಶಿವ ಸನ್ನಿಧಿಗಳಲ್ಲಿ ಸೇವಾ ಸಂಗಮ ಹಲವು ಸಂಘಟನೆಗಳ ಆಶ್ರಯದಲ್ಲಿ ನೆರವೇರಿದ್ದು ಉಪ್ಪಿನಂಗಡಿ ಕಡೆಮಕೆಯಲ್ಲಿ ವಿಶೇಷ ವೇಷ ಧರಿಸಿ ಸಂಗಮ ಕ್ಷೇತ್ರದಲ್ಲಿ ಸೇವಾ ಸಂಗಮ ಎಂಬ ಯೋಜನೆಯಡಿ ವಿಶೇಷ ಬೃಹತ್ ವೇಷ ಧರಿಸಿ ಸಹೃದಯಿ ದಾನಿಗಳಿಂದ ಹಣವನ್ನು ಸಂಗ್ರಹಿಸಲಾಯಿತು. 1,20,000 ಮೊತ್ತ ಸಂಗ್ರಹಿಸಿ ಹೃದಯ ಸಂಬಂಧಿತ ಕಾಯಿಲೆಯಿಂದ ಬಳಲುತ್ತಿರುವ ಧರ್ಮಸ್ಥಳದ ಬೇಬಿ ದೀಪ ಹಾಗೂ ಕಿಡ್ನಿ ವೈಫಲ್ಯದಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಉಪ್ಪಿನಂಗಡಿಯ ಯಕ್ಷ ಎಂಬ ಬಾಲಕಿಗೆ ಸಹಸ್ರಲಿಂಗೇಶ್ವರ ಕ್ಷೇತ್ರದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಪ್ರಮುಖರ ಸಮಕ್ಷಮದಲ್ಲಿ ತಲಾ 60,000 ಮೊತ್ತ ಹಸ್ತಾಂತರ ಮಾಡಲಾಯಿತು. ಉಪ್ಪಿನಂಗಡಿ ಯೋಜನೆಯಲ್ಲಿ ಟೀಮ್ SVK ಉಪ್ಪಿನಂಗಡಿ, ಸೇವಾ ಜಾಗರಣ ಉಪ್ಪಿನಂಗಡಿ, ಯುವ ಸ್ಪಂದನ ಪೆರ್ನೆ, ಯುವ ಕೇಸರಿ ಗಡಿಯಾರ, ಯುವ ಶಕ್ತಿ ಕಡೆ ಶಿವಾಲಯ, ಯುವ ಸ್ಪಂದನ ಟ್ರಸ್ಟ್ ನೆಲ್ಯಾಡಿ, ಶ್ರೀ ಶಾರದಾ ಫ್ರೆಂಡ್ ಸರ್ಕಲ್ ಸಜಿಪ, ಸತ್ಯದೇವತಾ ಯುವಕರ ಸಂಘ ಕಂಚೆಲ ಸಜಿಪ, ಟೀಮ್ ಕಳೆಂಜ ಗ್ರಾಮಸ್ಥರು ಹಾಗೂ ಇನ್ನಿತರರ ಸಹಯೋಗವಿದ್ದು ಟೀಮ್ SRK ನಾಸಿಕ್ ವಾದನದ ಮೂಲಕ ಮೆರುಗನ್ನು ನೀಡಿತ್ತು. ಕಾರಿಂಜ ಕ್ಷೇತ್ರದಲ್ಲಿ ರುದ್ರಗಿರಿಯ ಸೇವಾಸಿರಿ ಎಂಬ ಹೆಸರಿನಡಿಯಲ್ಲಿ ಶಿವಪಾರ್ವತಿ ಭೇಟಿ ಉತ್ಸವದಂದು ಸಂಗ್ರಹಿಸಲ್ಪಟ್ಟ 80,000 ಮೊತ್ತದಲ್ಲಿ ₹60,000 ರಕ್ತದೊತ್ತಡದಿಂದ ಬಿದ್ದು ತಲೆಗೆ ಏಟಾಗಿ ಆಸ್ಪತ್ರೆಯಲ್ಲಿರುವ ವಿಜಯ ಆಚಾರ್ಯರವರ ತುರ್ತು ಚಿಕಿತ್ಸೆಗಾಗಿ ಕಾರಿಂಜ ಸನ್ನಿಧಾನದಲ್ಲಿ ಹಸ್ತಾಂತರ ಮಾಡಲಾಯಿತು. ಈ ಯೋಜನೆಯಲ್ಲಿ ಗೆಳೆಯರ ಬಳಗ ಆರಿಕಲ್ಲು, ಶಿವಛತ್ರಪತಿ ಫ್ರೆಂಡ್ಸ್ ಬಳೆಕೊಟ್ಟು, ಅಯೋಧ್ಯ ಫ್ರೆಂಡ್ಸ್ ಬಿಸಿ ರೋಡು, ರಾಮ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಕಟೀಲ್, ದುರ್ಗಾ ಸೇವಾ ಬಳಗ ಆಮ್ಟಾಡಿ ಸಾಥ್ ನೀಡಿದ್ದು KFM ನಾಸಿಕ್ ವಾದನದ ಮೂಲಕ ಸಹಕರಿಸಿದರು.